ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಉಡುಪಿ ಪಣಿಯೂರು ನಾಂಜಾರು ಶ್ರೀ ಧರ್ಮ ಜಾರಂದಾಯ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠೆ ನವೋತ್ತರ ಶತ ಬ್ರಹ್ಮಕಲಶಾಭಿಷೇಕ ಏಪ್ರಿಲ್ 25-26ರಂದು ನಡೆಯಿತು. ಮೇ 7ರಂದು ವಾರ್ಷಿಕ ನೇಮೋತ್ಸವದಲ್ಲಿ ನಾಂಜಾರು ಶ್ರೀ ಧರ್ಮ ಜಾರಂದಾಯ ಮತ್ತು ಪರಿವಾರ ದೈವಗಳ ನೇಮೋತ್ಸವ ನಡೆಯಿತು. ನೇಮೋತ್ಸವದಲ್ಲಿ ಶ್ರೀ ಧರ್ಮ ಜಾರಂದಾಯ ದೈವದ ಬಂಡಿ ಸವಾರಿ, ಪಣಿಯೂರು ಶ್ರೀ ಕೋರ್ದಬ್ಬು ದೈವದ ಭೇಟಿ ನಡೆಯಿತು. ಈ ಪುನಃ ಪ್ರತಿಷ್ಠೆ ನವೋತ್ತರ ಶತ ಬ್ರಹ್ಮಕಲಶಾಭಿಷೇಕ ವಾರ್ಷಿಕ ನೇಮೋತ್ಸವದಲ್ಲಿ ಮುಂಬೈ ಸಮಿತಿ ಸಂಚಾಲಕರು ಮತ್ತು ಪಣಿಯೂರು ಗ್ರಾಮಸ್ಥರು ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮುಂಬೈ ಸಮಿತಿ ಸಂಚಾಲಕರಾದ ಸುಕುಮಾರ್ ಶೆಟ್ಟಿ ನಡಿಮನೆ, ಆನಂದ್ ಶೆಟ್ಟಿ ಕಬೇರ್ಗುತ್ತು, ರಾಕೇಶ್ ಶೆಟ್ಟಿ ಹೆಜಮಾಡಿ ಕೆಳಗಿನ ಮನೆ, ಅಡ್ವೊಕೇಟ್ ಜೆಎನ್ ಶೆಟ್ಟಿ ಬೈಲುತೋಟ, ಅಶೋಕ್ ಶೆಟ್ಟಿ ನಡಿಮನೆ, ಗಂಗಾಧರ್ ಕೋಟ್ಯಾನ್ ಕೊರಂಗಪಾಡಿ, ಸದಾನಂದ ಪೂಜಾರಿ ಮಾದುಮನೆ ಪಾದೆಬೆಟ್ಟು, ಚಂದ್ರಹಾಸ್ ಕೋಟ್ಯಾನ್, ಸತೀಶ್ ಪೂಜಾರಿ ಮಾದುಮನೆ ಪಾದೆಬೆಟ್ಟು, ಕಲಾವತಿ ಮಾದುಮನೆ ಪಾದೆಬೆಟ್ಟು, ಜಯ ಕೋಟ್ಯಾನ್ ಬೆಳಪು, ದೇವಿ ಪ್ರಸಾದ್ ಶೆಟ್ಟಿ ಬಡಗರಗುತ್ತು, ವಸುಂಧರ ಶೆಟ್ಟಿ ಬೆಳ್ಳಿಬೆಟ್ಟು ಗುತ್ತು, ದಿವಾಕರ್ ಶೆಟ್ಟಿ ಮೇಲ್ಮನೆ, ಉದಯ್ ಶೆಟ್ಟಿ ದೊಡ್ಡ ನಿವಾಸ, ಪ್ರಭಾಕರ್ ಶೆಟ್ಟಿ ಅನುಗ್ರಹ ನಿವಾಸ ಮೇಲ್ಮನೆ, ವಿನೋದ್ ಅಂಚನ್, ದಯಾನಂದ ಶೆಟ್ಟಿ ಕಾಫಿ ತೋಟ, ಸಂತೋಷ್ ಶೆಟ್ಟಿ ಕೆಳಗಿನ ಬೆಳ್ಳೆಬೆಟ್ಟು ಗುತ್ತು, ಸುನಂದ ಸಾಲ್ಯಾನ್ ಮಾದುಮನೆ ಪಾದೆಬೆಟ್ಟು, ದಯಾನಂದ ಪೂಜಾರಿ ಮಾದುಮನೆ ಪಾದೆಬೆಟ್ಟು, ಶೋಭಾ ಕೃಷ್ಣ ಪೂಜಾರಿ ಉಪಸ್ಥಿತರಿದ್ದರು. ಸದಸ್ಯರುಗಳಾದ ಕರುಣಾಕರ್ ಶೆಟ್ಟಿ, ವಿಶ್ವ ಕುಟೀರ, ಜಯಾ ಶೆಟ್ಟಿ ಭಂಡಾರಮನೆ, ವಸಂತ ಶೆಟ್ಟಿ ಪಣಿಯೂರು, ಉಮೇಶ್ ಶೆಟ್ಟಿ ಬೈಲುತೋಟ ಮತ್ತು ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು.
24 ಕಾಲ ತಿಂಗಿ ರಾಮನ ದೇವಾದ ಇಂಚನೆ ಆರಾಧನೆ ಮಕ್ಕಳ ಚಿಂತನ ವಿಸಂದಾಯಿ ಇಂಚನೆ ಜನ ಜಾರಂದಾಯ ಬಂಡೆ ಪ್ರಕಾರ ಸುಮಾದಿ ಮಾದಿ ಬಂದೆಲ್ಲ ಅಂಚನೆ ಪಂಜುರ್ಲಿ ಬಂದಲ ಇಂಚನೆ ವಿಶೇಷವಾಗಿ ಜಾಗರು ನೆಲೆ ಅಂಚಿತನ ಮರಿಜುಮಾದಿ ಬಂಡೆ ಬಂದರ ಬೇರೆ ಪ್ರಕಾರ ಹೊಸತ್ತಾದ ನಾವು ನಂಬಿಕೆ ಒಂದು ಸರಳ ಮಾದಿ ಬಂಡೆ ಬಂದ ಅಂಚನೆ ಜಾಗರು ತುಂಬುತ್ತಿದ್ದ ಕಾಲೋಚಿನ ಪಂಜುರ್ಲಿಡ ಮಾತೆರಡು ಒಟ್ಟಾದ ಪ್ರಾರ್ಥನೆ ಮಾಡ್ತಾರೆ ವಿಶೇಷವಾದ ನೂತನ ವಂಚಿತನ ಗುಡಿ ಗೋಪುರವು ಸಂಬಂಧ ಪಡೆದ ಆರಾಧನೆ ಮಾತು ಯಥಾಶಕ್ತಿಯಾದ ಯಥಾಶಾಸ್ತ್ರ ಕೆಲವು ವರ್ಷ ತುಂಬದ ನಮ್ಮ ಅರ್ಪಣೆ ಮಾಡ್ತಾರೆ ಅಂದಲ್ಲ ಕಾಲಾನುಗತಿಗೆ ಸರಿಯಾದ ಜೀರ್ಣಾವಸ್ಥೆ ಬಂದಿರೋ ಸಂದರ್ಭ ಬಂದಾಗ ಇದಕ್ಕೆ ಸಂಬಂಧಪಟ್ಟಿನ ದೋಷವು ಮಾತ್ರ ಪರಿಹಾರ ಮಾಡ್ತದೆ ಅಷ್ಟಮಂಗಲ ಪ್ರಶ್ನೆ ಬೇಡಿ ಬಂದಿನ ಪ್ರಾಯಶ್ಚಿತ್ತನ ಯಥಾಶಕ್ತಿಯಾದ ಯಥಾಶಾಸ್ತ್ರೀಯವಾದ ಮಾತು ಸಮರ್ಪಣೆ ತಂದು ಸಂಕೋಚ ವಿಧಿಪೂರ್ವಕವಾದ ಗುಡಿಗೋಪುರ ಮಾತು ಬುಡುಗೆ ತಂದು ಅವೇ ಪ್ರಕಾರ ಕೋಡೆ ದಿನಿಮುಟಲ ಆ ಪುನರ್ ಪ್ರತಿಷ್ಠಾಪನಾ ಕಾಲಕ್ಕೆ ಸಂಬಂಧ ಪಡೆದು ನೋಡಿದ ಯಥಾಶಕ್ತಿ ಅಂಚಿತನ ಪ್ರಾಯಶ್ಚಿತ್ತ ಸತ್ಕರ್ಮ ಮಾತು ಅರ್ಪಣೆ ಮತ್ತು ನಿಂತ ದಿನೊಟ್ಲ ಪ್ರತಿಷ್ಠಾಯಾಗ ಪ್ರಧಾನಯಾಗ ನವಗ್ರಹಯಾಗ ಗಣಯಾಗ ಪೂರ್ವಕವಾದ ಅಷ್ಟೋತ್ತ ಶತನ ಕಲಶೋತ್ತ ಪಂಚಾಮೃತ ಅಭಿಷೇಕ ಮೂಲಕ ನೂತ್ಯಣವ ಕಲಶಾಭಿಷೇಕನ್ನ ಮಾತ್ರ ಸಮರ್ಪಣೆ ಮಾಡ್ತದೆ ಅಂಚನೆ ಸರಳಗೂ ಮಾತಿ ಬಂದಾಗಲ ಕಲಶಾಭಿಷೇಕ ಪ್ರಸನ್ನ ಪೂಜೆ ಅದೇ ಪ್ರಕಾರ ಮನೆ ಹಿಮಾದಿ ಬಂದಾಗ ಕಲಶಾಭಿಷೇಕ ಪ್ರಸನ್ನ ಪೂಜೆ ಅಂಚನೆ ಪಂಜುರ್ಲಿಗಳ ಕಲಶಾಭಿಷೇಕ ಪ್ರಸನ್ನ ಪೂಜೆ ಮಾತ್ರ ಸಮರ್ಪಣೆ ಮಾಡ್ಕೊಂಡುಲ್ಲ ಅದು ದೇಶವಾದಿ ಆತಿನ ಚಿತನ ದಾನ ದಕ್ಷಿಣೆ ಯಥಾಶಕ್ತಿಯಾಗಿ ಅನ್ನದಾನ ಮಾತ್ರ ದೇವಿಯರ್ನಾಗೂ ಸಂತೋಷದ ಸ್ವೀಕಾರ ಮತ್ತೊಂದು ಗ್ರಾಮ ದೇವಿಯರ್ನ ಸೀಮೆ ದೇವಿಯರ್ನ ಬಲಗೈತ ವರಪ್ರಸಾದ ಪಡಿತೊಂದು ಈ ಜಾಗದ ಸ್ಥಿರ ನೆಲೆಯಾಗಿತ್ತದು ತೆರೆದ ತೆರೆಯಂದ ಬಂದು ಆತಿನ ಚಿತನ ಅಪರಾಧ ಸಹಸ್ರ ಇಪ್ಪು ಮಾತ್ರ ಕ್ಷಮೆನು ಕೊರದು ಆ ದೇವೇರ್ನಾಗಲಿನಂತಿದ್ದು ಒಂದು ದೇವೇರ್ನಾಗಲ ಅನುಗ್ರಹ ಪಡೆತೊಂದು ಮತ್ತಿನ ಸತ್ಕರ್ಮದ ಸಂಪೂರ್ಣ ಫಲಟು ಆ ಬಿಂಬೋಡು ವಿಶುದ್ಧಿ ಸುದ್ದಿ ಸಾನ್ನಿಧ್ಯ ಕಲಾಭಿವೃದ್ಧಿ ಹೊಂದೊಂದು ಮಾತೆರೆಗಳ ಬರ್ಪಿಂಚಿನ ದುಷ್ಟಾರಿಷ್ಟ ದೋಷಲೆ ಮಾತ ಪರಿಹಾರ ಮತ್ತು ಹೊರದು ಪೆದ್ಯಪ್ಪಿನ ಜಾಗದ ಅಗುಲಿತದ ಮಾತೃವಾಸಲಿನ ಮಾತೆರನ ರಕ್ಷಣೆ ಮತ್ತೊಂದು ಗ್ರಾಮ ಬರ್ಪಿನ ಗ್ರಾಮಾರಿಷ್ಟ ದೋಷಲೆ ಮಾತ ಪರಿಹಾರ ಮಂತದ ತತ್ತತ್ತ ಜಾಗದಾಗಲಿಗಳು ಎಪ್ಪಡು ಇಲ್ಲದಾಗಲಿ ಬಂದ ಅಂಚನೆ ಆ ಚಾಕರಿ ವರ್ಗದಾಗಲಿ ಬಂದ ಅಂಚನೆ ಭಕ್ತ ಸಮೂಹಗೂ ಬಂದು ಎಪ್ಪುಣದ ಓಪನ್ ಹೇಳಿ ದರಿ ಸಹಾಯ ಪ್ರಾಪ್ತಿ ಮತ್ತು ಬೀಜಾಗರ ಆಗನ ಭೋಗನ ಬರ್ಭನ ಪರ್ವ ಸಿಲಿಂಗಾರ ನೇಮೋತ್ಸವನಾದ ಬೋಡು ದೀತನ ನಾಂಡ ಐಕಬೋಡಿತನ ಶಕ್ತಿ ಭಕ್ತಿ ಸಂಪತ್ತು ಸುಖಾಗಿನ ಮಾತೆರೆಗಳ ಪ್ರಾಪ್ತಿ ಮತ್ತು ಮಾತೆರಲ ಸಂತೋಷ ಈ ಜಾಗ ಬದದ ದೈವದೇವಿಯರ್ನ ಸೇವೆ ಸರ್ವ ಕಾರ್ಯವನ್ನ ನಿರ್ವಿಘ್ನವಾದ ನಡಪಡಾದು ಕೊರ್ಪನಂಚಿನ ಪ್ರಥಮದ ಪೂಜೆನ ಕರಿಪೊಂದು ಕೊರ್ಪನಂಚಿನ ಮಹಾಗಣಪತಿ ದೇವರನ್ನು ಸುಗಿತೊಂದು ಆಜಿಮಾಗನಡ ಜಲತೂದು ಗಿರಿಯೇಟು ಕತಿಕೆ ಉಣ್ಣಾತ ಪರಮಾತ್ಮೆ ಕಾಶೀರ್ದ ವೈದ್ಯ ಉಲ್ಲ ಎನ್ನುವುದು ಮುದಿ ಒಂದು ಈ ಗ್ರಾಮಡೆ ರಾಜ್ಯವಾರ ವರ್ಪನ ಅಪ್ಪೆ ಉಳ್ಳಾದಿನ ಸುಗಿತೊಂದು ಸ್ಥಳನಾಗ ದೇವರನ್ನು ಉಮ್ಮುದಿ ಒಂದು ಆದಿದ ಮನ್ನಡು ಅನಾದಿದ ನಮ್ಮೊಂದು ಒತ್ತರಂತಿನ ಧರ್ಮದೈವ ಜಾರಂದ ಬಂಟನ ಸನ್ನಿಧಾನರು ಪ್ರಾರ್ಥನೆ ಸ್ವಾಮಿ ಧರ್ಮಜಾನಂದ ಲೋಕದ ಗಂಡ ಇಕ್ಕಿನ ತುಳುನಾಡು ಪರಶುರಾಮನ ಸೃಷ್ಟಿ ಕನ್ನಡ ಜಿಲ್ಲೆ ಧರ್ಮ ತತ್ತದು ಅಧರ್ಮ ತರದಿರ್ಬು ಒಂದು ಸಮಯ ಸಂದರ್ಭಗಳು ಮಿತ್ತು ಮೇಲ್ಮಣ್ಣಾಡು ರುದ್ರದೇವರು ಗೋಪರು ತಾಳನ್ನು ವಿಷದ ಬಾಟ್ಲುಗಳು ಮೂಲೋಗು ಅರ್ಪಣೆ ಮಲ್ಪುತ್ತಿನ ಒಂದು ಮಾಡ್ತೋಡು ಊಳೂರದು ತಟ್ಟುಕೋಲು ಇವಳು ಬಿಬ್ರಾಪು ವೈದ್ಯದಿಗೂ ಉದಿತ ಬರ್ತದೆ ಚಚ್ಚೌಕದ ಕಲ್ಲಾದ ಉದಿತ ಬತ್ತರಂಜನ ದೈವ ತಾನು ಜಾರದ ಚಟ್ಟಿ ವೈದನ ದೈವ ನಮ್ಮ ಒಂದು ಒಂಜಿ ಸಾಲನ್ನು ಕಟ್ಟ ಒಂದು ಮೂಜಿಪುದಾಡು ಸಾಲು ದೀಪ ಒಂದು ತಾನು ಮೂಜಿಪುದಾಡು ಬೇರೆ ಒಂದು ಬತ್ತರಂಜನ ಸತ್ಯದಾನು ನಿತ್ಯ ಆರಾಧನ ಭಕ್ತರ ಮಲ್ಪಟ್ಟು ಈ ರಾಜ್ಯಕ್ಕೆ ಒಳಗ ಒಂದು ಪರಶುರಾಮನ ಸೃಷ್ಟಿ ತುಳುವನಾಡು ಕನ್ನಡ ಜಿಲ್ಲೆಡು ಜಲದೂದಿನ ನಾಗಬರ್ಮ ನಪ್ಪಡ ಕನ್ನಡಗಳ ಆಧಾರ ಪಡೆದೊಂದು ಧರ್ಮದ ರಾಜ್ಯ ಪಾಪದ ಊರು ಭಕ್ತರ ಭಕ್ತಿಗೆ ಅಪೇಕ್ಷೆ ಮಾಡಿದೆ ಉಳ್ಳಾರಪ್ಪಡ ಉಳ್ಳಾದಿನ ಸಾರದಿನ ಮಾಡಿದೊಂದು ಈ ಪವಿತ್ರವಾದ ಮನ್ನಡು ಏನಿಗೆ ಭಕ್ತರ ಗಜ ಮಾಡ್ತೀನಿ ಜಾತಿನ ಮಗನಿಂಬನ ಸಾಧ್ಯ ಅಜ್ಜಿತ ಮೈಲಿತ್ತ ತಿರುಡು ದೇವರ ಮನ ದೈವ ಈ ಮಾಡುವ ಪ್ರಕಾರ ನಾಳು ವೇದ ಆಜಿ ದತ್ತ ಮಧ್ಯಮ ಪುರಾಣರು ಪಾರಾಯಣ ಮಲ್ಪನೆ ನೂಲು ಪಾಲನ ಕಲಾ ಸಾನ್ನಿಧ್ಯದ ಗ್ರಾಮ ಇದ್ದದು ಗರ್ಭ ಬಂದು ಕಾಲುಗಳಿಗೆ ಸತ್ಯಗಳ ಪುತ್ತಿನ ದಿನ ಬರ್ತೋಡು ವಿಷಗಳಿಗೆ ಹತ್ತಿರ ಪದ್ಯ ವಾರಗಳು ತಾದುಕೊಂಡು ಬಾಯಿಗೆ ಹವಾನ ಪಾದುಕೊಂಡ ವೈದಿಕಾರದ ಗೊಂತರದು ಅಣ್ಣ ಮಣ್ಣದ ವಾತ್ಮೆರದು ಅಣ್ಣ ಹಿರಿಯರ ಧರ್ಮರದು ಅನ್ನೆ ಗ್ರಾಮದ ಭಕ್ತಿರದು ಅನ್ನೆ ಶಕ್ತಿ ಧರ್ಮ ದೇವಜಾರನೆ ಬಂಟೆ 14 ಗಂಟೆ ಲಭಾಗಾರಣಿಗಳು 14 ಗಂಟೆ ಪರಿಪೂರ್ಣ ಬರ್ತದೆ
ಘಟ್ಟಗನುಸಾರವಾದ ಕರಿಕಾಲದಲ್ಲಿ ನಿರ್ಣಯದ ಘಟ್ಟಗನುಸಾರವಾದ ಸಾಧನಾ ನಿರ್ಣಯಕ್ಕೆ ಸರಿಸಮಾನವಾದ ಆವರ್ತಕ್ಕಂತಿನ ಕಾರ್ಯಾಲವಾಗಲು ಹೊಂದಿದ್ದು ಒಪ್ಪಿಸಿದ ಕಾಲ ಸಮಯ ಸಂದರ್ಭದ ಹೊರತುದು ವಿಧಿ ನಿಯಮನ ಅಧಮದ ಪ್ರಶ್ನದ ನಿಯಮನ ಮತ್ತು ವಿಚಾರ ಅವೇ ರೀತಿಯ ಹೊರವಾರಡು
ಏರಿಗುಡಿ ಪೂರತ್ವೋತ್ಸವ ಗಟ್ಟ ಪೂಜೆ ಜಲಕದ ಪೂಜೆ ಬಂತ ಗಟ್ಲೆ ಕೆಲಚ್ಚಿ ದಿನ ಮಾಯಲಿಗೆ ಏರಿಗುಡಿ ವೈಪು ಬಂಡಿ ಬಂತ ಗಟ್ಲೆ ಕಾಲದ ನಿರ್ಣಯನ ಮಾಯದ ಗೊಬ್ಬ ಅತಿಕಾಶಿ ಇಡ್ತೆ ಬತ್ತಿನವಲ್ಲ ನಾ ಅಪ್ಪಣನ ವಿಚಾರಕ್ಕೆ ಮನುಷ್ಯ ಮಾತ್ರ ದಿಕ್ಕಂದು ಇನ್ನಿತೋದಿದ್ರುಂಟೆಯೇ ನೇಮನೇರಿ ಬಂದ್ಪೋದು ಬೈದಿನ ಗಟ್ಲೆ ಬಂಡಿಡ ಬಲಿ ನೇಮ ಬಂದ್ಪೋದು ಬೈದ ಗಟ್ಲೆ ಅನುಸಾರವಾದ ಹೊರವಾರು ಅಜೀರ್ಣಾವಸ್ಥೆಡು ಬತ್ತಿ ಚಿತ್ತೆಯನ್ನ ಸಾನ ಮಂಡಿಗೆ ಜೀರ್ಣಾವಸ್ಥೆಗೆ ತರ್ಪ ಒಂದು ತಂತ್ರದಾರನ ಮುಖಾಂತರವಾದ ಅರೆನ ಬರಿ ಮಲ್ಪ ಒಂದು ಕಲಶಾಭಿಷೇಕನ ಶುದ್ಧ ಮುದ್ರಿಕೆನ ಅರ್ಣಗೈಟ ಮಲ್ಪ ಒಂದು ಬತ್ತ ಹೌದಪ್ಪ ದಿನಟ್ಟು ಗೋದಾಳಿ ಮಟ್ಟದ ಸಮಯ ಸಂದರ್ಭದ ಪಟ್ಟುಡು ಪತ್ತೆಸರು ಭೂಪತ್ತಂಡರು ಅಪ್ಪೆ ಬೆದ್ಯಮಾನವನ್ನು ಮಿತ್ತ ಏರ ಬಾರ ಪೊಲಗಿನ ಏರ ಒಂದು ಸುತ್ತಿನ ಪ್ರದಕ್ಷಿಣೆಯನ್ನು ಬರ್ಪ ಒಂದು ಪಾಡಿ ಚಿತ್ತ ಗೊಂತಾಲಗೆ ರಚನೆಯ ಅಪರಾಧಿ ಒಂದು ದಿನಗಳಿಗೆ ಹೊರಬಂಡಾರ ಗೆರ್ಪು ಚಿತ್ತ ಮೂರ್ತಾಗಳಿಗೆ ಸಮಯ ಸಂದರ್ಭದ ಪೊಟ್ಟು ಮತ್ತು ಸ್ವರ ಹೆಂಚ ಈ ಪೊತ್ತುಡು ವಿಷಯ ಒದಗದ ಬೋವೆ ಅಮೃತ ಒಂದು ಬಾಳಬಂಡಾರು ಈ ಪೊಟ್ಟರು ಮತ್ತಾರು ಕೆಪ್ಪುತ್ರಿಗೆ ಪೊಟ್ಟರಿಗೆ ಖಂಡಿತ ಬದಲಿಗೆ ಮಧ್ಯಮ ಅಸಾಧ್ಯವಾದ ಲೋಪ ಬರಂದ ಲೆಕ್ಕ ಮಣ್ಣಿಗೆ ಚ್ಯುತಿ ಬರಂದ ಲೆಕ್ಕ ಹತ್ತು ಸಂಸ್ಥೆಗಳ ದುರ್ಜನಗೂ ಬೋರಂದ ಲೆಕ್ಕ ಎಂಚ ಪತ್ತೆಪ್ಪ ಚೌಕಂಡು ಪ್ರೀತಿ ಆ ಉಳ್ಳಾನಲ್ಲ ಉಳ್ಳಾಗಿರಲ್ಲ ಸಮನಾಗದೇ ಬರಲ್ಲ ಯಾಕಂದ್ರೆ ಹಿರಿಯರು ಧರ್ಮೋಡ್ದವರ ಆ ಬೇಲೆಯಲ್ಲಿ ಈಯೇ ಮಲ್ಪಾದಿಕೊಂಡು ಪಡೆದು ಗ್ರಾಮದ ಗುತ್ತಿರ ಬರಲಾದ ಮತ್ತು ಸಮಸ್ತರ ಬರಲಾದ ಎಂದ ಪ್ರಾರ್ಥನೆ ಆಕಾಶದ ಬತ್ತಿನ ಉಲ್ಲಾಯನ ನಡೆಗೆ ಧರ್ಮಕ್ಕಿನ ಒಂದು ಈ ಬರ್ತಡು ಮನುಷ್ಯ ಮಾತ್ರ ವಿಷಾಮೃತದ ಪಾದನಕ್ಕೇನೊಂದು ಸತ್ಯ ಎಂಗ್ಲಿಗೆ ಮದಿತುವರ ಸಾಧ್ಯವಾದ ಸರಿ ವಿಷದ ಪಾದ ಆವರ್ತಕ್ಕ ದಿನ ಕಾರ್ಯ ಭಗನ ದೇವಿಯರು ಮೆಚ್ಚಿದ ಮಣ್ಣಿಗೆ ಬರ್ಬಾರ್ದು ಗಡ್ಲಾಗಿ ದೋಷ ಬರಲಿಕ್ಕೆ ಮಾಯಿ ನಡಪಾದ ಸ್ವಲ್ಪ ಜಾಗಿ ಜಾಗಿ ಏರುವಾದ ಬಡಗರ ಸಂಸಾರ ಎಲಿಬಿಟಿಗೆ ಸಂಸಾರ ಕಬೇರ ಸಂಸಾರ ಭಕ್ತಪ್ರಿಯಗಳು ಬಂದಿದ್ದು ಇದಕ್ಕೆ ಸಂತೋಷ ಆಗುತ್ತರ ಅವೇ ರೀತಿ ಈ ಮಂತ್ರಿ ನಲಪಾಕ ಅಲ್ಲಿಗೆ ವೈದ್ಯರ ಬಳಿ ಗೋಪಾಲ ಗಿಂಕೊಂಡು ಹೆಚ್ಚು ಕಡಿಮೆ ಏನು ಬೀಳುತ್ತೆ ತೆರವನ್ನು ಮಾಡಿದರಿಗೆ ಬಂದಲ್ಲ ವೈದಿಕಾಲದ ಗುಂತೂರು ಮಣ್ಣದ ಮಹತ್ವ ಹಿರಿಯರ ಧರ್ಮ ಗ್ರಾಮದ ಭಕ್ತಿಯಿಂದ ಶಕ್ತಿ ವ್ಯಕ್ತಿ ಮತ್ತು ಮೂಲವೆತ್ತದ ಪದಾಧಿಕಾರಿಗಳ ನಾಗರೇ
ಕರೆ ಪೋಯಿ ವರ್ಷಡು ನೇಮೋತ್ಸವದಾನೆ ಉಂದಾಣ ಮರ ಬುರ್ದು ಸಾನದ ಭಿನ್ನದು ಕೋಲ ಉಂಟುಂಡು ಹೇಳ್ಬೇಕು. ಈ ವರ್ಷದ ಮಾತ್ರ ಗ್ರಾಮ ನಡೀಲ ಕುಟುಂಬ ಅಂಚಿನ ಆಂಜನೇಯ ಕುಟುಂಬ ಮಾತ್ರ ಒಟ್ಟು ಸೇರಿದು ಭಕ್ತರು ಮಾತ್ರ ಒಟ್ಟು ಸೇರಿದು ಈ ಸರಿ ಒಂದು ಏಪ್ರಿಲ್ 25 ಬ್ರಹ್ಮಕಲಶ ಮಲ್ತದೆ. ಮೇ 7ಕ್ಕೆ ಇಂಥದ್ದು ನೇಮೋತ್ಸವ ನಾಗ ಮೂಲ ಮೈಸಂದೆ ಜಾರಂದೆ ಬಂಟ ಜುಮಾದಿ ಬಂಟೆ ಪಂಜುರ್ಲಿ ಉಲಾದ ದೈವಲು ಪಿದೆಡು ಮಲೆ ಜುಮಾದಿ ಬಂಟೆ ಅಂಚನೆ ಪಂಜುರ್ಲಿ ಈತ ದೈವಲುಂಡು. ವಾರ್ಷಿಕ ಐಕ್ಯ ನೇಮೋತ್ಸವ ಮಾತ್ರ ನಡತುಂಡು.
ಈ ನಾಂಜಾರು ಧರ್ಮಜಾರಂದಾಯ ಸ್ಥಾನ ಬಳಪು ಗ್ರಾಮಡು ಪುನು. ಈ ಬಳಪು ಗ್ರಾಮಡು ಬಳಪು ಬೊಕ್ಕ ಪಣಿಯೂರು ರಡ್ಡು ಊರು ಒಂಜಿ ಗ್ರಾಮ. ಈ ಗ್ರಾಮ ಭಾರಿ ವಿಶೇಷವಾಯಿನ ಪುದರ್ ಪಡೆಯಿನ ಗ್ರಾಮ. ಐಕ್ ಸಂಪನ್ಮೂಲ ವ್ಯಕ್ತಿಗಳು ಕಂತು ಬರ್ತಂಚಿನ ಪುದರ್ ಬೋಡ್ತನ ತುಂಡು ಅವು ಮಾತ್ರ ನಂಗೆ ಗೊತ್ತಿತ್ತಿನ ವಿಷಯ. ಬೊಕ್ಕ ಈ ಗ್ರಾಮ ವಿಶೇಷದ್ದಾಗಿ ಬಂದ್ಕೊಂಡ ದೇವರನ ಆರಾಧನೆ ಆವಡು ದೈವದ ಆರಾಧನೆ ಆವಡು ಮುಲ್ತ ಜನಕ್ಕಳು ಮಸ್ತ್ ಆರಾಧನೆ ಮಲ್ಪನ ಚಿತ್ರ ಈ ಗ್ರಾಮ. ಈ ಗ್ರಾಮಡು ಗ್ರಾಮಕ್ಕೂ ಸಂಬಂಧಪಟ್ಟ ದೇವರು ಗ್ರಾಮ ದೇವರಿಂದ ಇಜ್ಜಿಂದಂಡಲ ಎಂಕಲಿಗೆ ಗ್ರಾಮ ದೇವರಾದ ಕುಂಜೂರದ ಅಪ್ಪೆ ದುರ್ಗಾ ಪರಮೇಶ್ವರಿ ಉಳ್ಳೇರು ಅಂಚನೆ ಸೀಮೆದ ದೇವರದು ಎಲ್ಲೂರು ಉಲ್ಲಯ ಉಳ್ಳೇರು. ಈ ಊರುಡು ಈ ಗ್ರಾಮಡು ವಿಶೇಷ ಪಂಡ ಬೈದೇರ್ಲಿನ ಗರಡಿ ರಡ್ಡು ಜಾರಂದಾಯನ ರಡ್ಡು ಬಬ್ಬುನ ಸ್ಥಾನ ರಡ್ಡು ಒಂಜಿ ಗ್ರಾಮಡು ರಡ್ಡು ಅಂಚ ಮೂಜಿ ವಿಶೇಷವಾದ ಸ್ಥಾನ ಉಂಟು. ಅಂಚಾದು ದೈವ ಆರಾಧನೆ ದೇವರನ ಆರಾಧನೆ ಮುಲ್ತ ಜನಗಳಿಗೆ ಬಹಳ ವಿಶೇಷವಾದ. ಈ ನಾಂಜಾರು ಧರ್ಮಜೂರು ಉಲ್ಲಾಯನದ ಅನೂಕೆ ಏನೊಂದು ಬರ್ತದೆ ಈ ಜಾಗದ ಸ್ಥಾಪನೆಯಲ್ಲಿ. ಐಕೆ ಬೇತೆ ಬೇತೆ ಕಥೆಗಳುಂಡು ಮಸ್ತ್ ಅವದೆಲ್ಲ ಮಾತೆಲ್ಲ ಗೊತ್ತಿತ್ತಿನ ವಿಚಾರ. ಅಂಡಲ ಭಾರಿ ಕಲೆ ನಿರತ ಒಂದೊಂಜಿ ಜಾಗ ತಂಪುದ ಜಾಗ ಒಂಜಿ ದೈವ ಕುಲ್ಲೊಡ್ಡ ದಾದ ಮಾತ ಬೋಡ ತುಂಬುದ ಪದ್ಧತಿಯ ಪ್ರಕಾರ ಅಂಚಿನ ಸಂಪನ್ಮೂಲ ಮಾತ ಈ ಜಾಗಡುಂಡು. ಈ ಜಾಗಕ್ಕೆ ಬನ್ನಗನೇ ಒಂಜಿ ನಮ್ಮ ಭಾವುಕೆರಾದೇ ಬರ್ಪ ಈ ಜಾಗನ ತೂನಗ ಆಯ್ಕೆ ವಿಶೇಷದಾದ ಪಂಡ ಒಂದು ಸುಮಾರು ಸಮಯದಿಂದ ಅಜೀರ್ಣಾವಸ್ಥೆಲಿತ್ತಲು ಅಂಚ ನಡಿಲದ ಗುಲ್ಲ ನಾಂಜಾರ ಇಲ್ಲದ ಗುಲ್ಲ ಪ್ರಶ್ನೆ ದೀದು ಊರನ್ನು ಕೂಡ ಸೇರ ಒಂದು ದುಂಬದ ಕತೆ ಸರಿಯಾದ ನಿರ್ದಿಷ್ಟವಾದ ಗೊತ್ತಿಲ್ಲ. ಒರಿಯರು ಒಂಜಿನ ಕತೆ ಪಂಡೆರಡಲ್ಲ ನಿರ್ದಿಷ್ಟವಾದ ನಂಗೆ ಗೊತ್ತಿಲ್ಲ. ಒಂದು ದುಂಬದ ಕಾಲಡು ಅನಾದಿ ಕಾಲಡು ಗ್ರಾಮ ಸೇರೊಂದು ಮಲ್ತೊಂದಿತ್ತಿನ ಕರೆತೊಂದಿತ್ತಿನ ಜಾಗ ಒಂದು ಐಡ್ಬೇಕ ಕೂಡ ಅಂಚನೆ ಅಕಲು ಗ್ರಾಮನ ಪೂರ ಒಟ್ಟು ಸೇರ್ಯಾರು ನಮ್ಮ ಮನದಾನೆ ಆ ಕಾಲಡು ಜೊತೆ ಜಂಕಲು ಪೋಯಿನ ವರ್ಷ ಪರಿಸ್ಥಿತಿದ ವಿಕೋಪಡು ಬರ್ಸ ಗಾಳಿ ಬತ್ತದು ಮರ ಬೂರ್ತುಕೊಂಡು ಜೀರ್ಣೋದ್ಧಾರ ಮಲ್ತಿನ ಸ್ಥಾನ ಕಲ್ಲು ಮುಂಡಿ ಗಿಡ ಮಲ್ತಿನ ಸ್ಥಾನ ಕೂಡ ಅವು ಅಜೀರ್ಣಾವಸ್ಥೆ ಬತ್ತಂಡು ಅವು ಎಂಕಲಿಗೆ ಒಂದು ಸರ್ತಿ ಇಡೀ ಗ್ರಾಮನೇ ಬಲ್ಚಿದಿತ್ತು. ಒಂದು ಕೊಡಲಕ್ಕದು ಅಂತಾರೆ ಆವ ಅಂತ ಆಂಡ ಮನುಷ್ಯ ಕೊಟ್ಟರೆ ಮನೆಯ ತನಕ ದೇವರು ಕೊಟ್ಟರೆ ಕೊನೆಯ ತನಕ ಪನ್ನೆಲ್ಕ ದೈವ ಸಂಕಲ್ಪ ದೈವ ಬೆರೆಸಾಯ ಕೊಂಡು ಈಗ ಅನೇಕ ಜನಗಳು ಸಂಪನ್ಮೂಲನು ಒದಗಿಸಾದ ಕೊರಿಯರು. ಇನ್ನು ಈ ಸ್ಥಿತಿಗೆ ಬತ್ತಂತ ಜೀರ್ಣೋದ್ಧಾರ ಅದು ಇನ್ನು ಪರ್ವಕಾಲ ನೇಮದ ಪರ್ವದ ಕಾಲ ವಿಜೃಂಭಣೆ ನಡ್ತೊಂಡು ಮುಂದಕ್ಕೆ ಪೂರ ಆ ದೈವದ ಕಲೆನೇ ಸಾಕ್ಷಿ. ಊರ್ದ ಗ್ರಾಮದ ಧರ್ಮಜಾರಂದಾಯನ ದೈವಸ್ಥಾನದ ನಾಂಜಾರು ಧರ್ಮಜಾರಂದಾಯೆ ಒಂದೊಂಜಿ ನೆಕ್ ಐತ್ಯನೆಂಚಿನ ಇತಿಹಾಸ ಉಂಡು. ನಂಬಿನ ಭಕ್ತರಿಗೆ ಧರ್ಮಡು ಸಂರಕ್ಷಣೆ ಮಲ್ಪರಿಗೋಸ್ಕರ ಧರ್ಮಜಾರಂದಾಯನ ಉಂಡು ಮಲ್ತೊಂದು ಇನಿ ಇಡೀ ಗ್ರಾಮದ ಅಭಿವೃದ್ಧಿ ಗ್ರಾಮದ ಜನಗಳ ನೆಮ್ಮದಿ ಸಂತೃಪ್ತಿಗೋಸ್ಕರ ಈ ಒಂಜಿ ಜಾರಂದಾಯನ ನಮ್ಮ ಹಿರಿಯರು ನಮ್ಮೊಂದು ಬೈದೇರು. ಅಜೀರ್ಣಾವಸ್ಥೆಡು ಉಪ್ಪುನಂಚಿನ ಸಂದರ್ಭಡು ಧರ್ಮಜಾರಂದಾಯನ ಸಮಗ್ರವಾದ ಅಭಿವೃದ್ಧಿ ಮಲ್ಪೋಡು ಬಂಪಿನಂಚಿನ ಚಿಂತನೆ ಮಲ್ಪನಾಗ ಮೂಲು ಹಿರಿಯರನ್ನ ಅಂಚನೆ ಕೆಲ ಒಡಂಬಡಿಕೆದ ಕಟ್ಟುಪಾಡಿಗೆ ಬೂರ್ದು ಮೂಲೊಂಚೂರು ತಿಕ್ಕಿತ್ತಂದು ಎಂಗಲ್ನ ಒಂಜೇ ಅಭಿಪ್ರಾಯ ಬಂದಾಗ ಇಡೀ ಊರು ಒಟ್ಟಾವಡು ಮಾತ ಮನೆತನ ಡಗರು ಗೊತ್ತಾದು ಬರೆಯವು ಬುಲ್ಬುಟ್ಟಾದು ಬರೆಯವು ನಡಿ ಗೊತ್ತಾದು ಕಬೇರು ಗೊತ್ತಾದು ಮಾತೆರ್ಲ ಒಂಜಾದ ಧರ್ಮಜಾರಂದಾಯನ ಜೀರ್ಣೋದ್ಧಾರ ಮಲ್ಪೋಡು ಪನ್ಪಿನ ಒಂಜಿ ಮಲ್ಲ ಆಸೆ ಎಂಕಲ್ನ ಆ ಆಸೆ ಕೂಡುದು ಬೈದಂಡು ಮಧ್ಯೋಡು ಧರ್ಮಜಾರಂದಾಯನ ಜೀರ್ಣೋದ್ಧಾರ ಮಲ್ಪನಂಚಿನ ಸಂದರ್ಭಡು ಈ ಮಾತೆರ್ನೆಲ್ಲ ಒಮ್ಮತ ಅಭಿಪ್ರಾಯ ಆವಂದಿನರ್ದೋಸ್ಕರನದ ಅನ್ನ ಪನ್ಪಿಲೆಕ್ಕ ಅವು ಕೊಂಚೂರು ಭಿನ್ನ ಬತ್ತಂಡು ಈ ಸರಿ ಬಾರಿ ಒಮ್ಮತೊಡು ಮಾತೆರ್ಲ ಸೇರೊಂದು ಪ್ರತಿವರಿಯಲ್ಲ ಇಲ್ಲ ಮನೆತನದೊಕ್ಕಲು ಸೇರ್ದು ಮಲ್ತಿನರ್ದೋಸ್ಕರ ಜಾರಂದಾಯ ಸಂತೃಪ್ತಿ ಆದ ಇನ್ನು ಬಾರಿ ಪೊರ್ಲುದ ಜೀರ್ಣೋದ್ಧಾರ ಆತಂಡು ಬ್ರಹ್ಮಕಲಶ ಆತಂಡು ಇನ್ನು ನೇಮ ಒಂದು ನೆತ್ತ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಲ್ಪನಂಚಿನ ಮುಂದಾಲೋಚನೆ ಎಂಕಲ್ನ ಭಕ್ತರೊಂದುಂಡು. ಅಂಚಾದ ಧರ್ಮಜಾರಂದಾಯನ ಈ ಒಂಜಿ ನಮ್ಮ ಗುತ್ತಿನಾರ್ನ ನೇತೃತ್ವಡು ಬಾರಿ ಪೊರ್ಲುಡು ಈ ಕಾರ್ಯಕ್ರಮ ನಡೆದಂಡು ನನಾತ್ ಧರ್ಮಜಾರಂದಾಯನ ಒಂಜಿ
ಅನುಗ್ರಹ ನಮ್ಮ ಇಡೀ ಗ್ರಾಮಗೂ ಉಪ್ಪೋಡು ಗ್ರಾಮನ ಒಮ್ಮತೊಡುಕೊಂಡು ಐಕ್ಯತೆ ಉಪ್ಪೋಡು ಪಂಪಿನ ಉದ್ದೇಶ ಎಂಟು. ಭಗವತ್ ಭಕ್ತರ ಮಾತು ಸೇರೊಂದು ಪರಶುರಾಮನ ಶಕ್ತಿ ಕನ್ನಡ ಜಿಲ್ಲೆ ಧರ್ಮ ತತ್ತದ ಅಧರ್ಮ ತರನೇರ್ಪೂತ್ರ ಪಡ್ತು ಧರ್ಮ ರಕ್ಷಣೆಗೆ ಬಡಾದು ಅಧರ್ಮನು ಅಳಿಬರ ಬಡಾದು ಚಚ್ಚೌಕದ ಕರಿಯಕಲ್ಲಾದು ಉದ್ಭೋಗ ಬರ್ತದೆ ಜಾರದ ಜಟ್ಟಿ ಮೈದಾನ ದೈವನಮ್ಮ ಒಂದು ವಂಜಸಾವರಣ ಕಟ್ಟ ಒಂದು ಮೂಜಿಬುದಾರಣ ದೀಪ ಒಂದು ತಾನು ಮೂಜಿಬುದಾರಣ ಮೇರೆ ಒಂದು 10 ಜನ ಸತ್ಯದಾನ ನಿತ್ಯ ಆರಾಧನೆ ಮಲ್ಪಡುವ ಮೈರಾದಿಗ ಒಳಗ ಒಂದು ತುಳುವನಾಡು ಪರಶುರಾಮನ ಶಕ್ತಿ ಕನ್ನಡ ಜಿಲ್ಲೆಡು ಹೊರಗಾಡ್ದು ಬಾರ್ಕ್ ಹೊರಗಡೆ ಹಿಡ್ದು ತೆನ್ಕಾಡ್ದು ನೀರಗಡೆ ಮುಟ್ಟ ಬಡ್ಡ ಹಿಡ್ದು ಬರ್ಮತ್ತಾಡು ಮಡ ಗಟ್ಟ ಮಟ್ಟ ಯಾವ ಕಾಲುಡೆ ಆಜಿಮಾಗರಣ ಕಾಪು ರಕ್ಷಣೆ ಮತ್ತೊಂದು 10 ಜನ ಅದಕ್ಕೆ ಉಣ್ಣಾನ ಗುಣ ಪರಮಾತ್ಮ ಕಾಶಿದ ಮೇಲೆ ಉಲ್ಲಾಯನ ಪಡೆನ ಪಡೆದೊಂದು ಉಳ್ಳಾದಿನ ಸಾರದಿನ ಪಡೆದೊಂದು ಗರ್ಭ ಗುಡಿಟ್ಟು ತಾನು ಮಧುಮಾರ ಒಂದು ರಾಜ್ಯರು ಸಜ್ಜ ಉಣದಿ ಪಾಡ ಮಲ್ಪ ಒಂದು ಚರಸಿರ ಸೊತ್ತಿನ ಕುಟುಂಬದ ಕೈತೆ ಗ್ರಾಮದ ಕೈತೆ ಯಾರ ಒಂದು ಪಾಡುವಾದ್ರೆ ಗಜಗಂಬ ಯಾರಾದ್ರೆ ಚಪ್ಪರ ಕೂಟ ಆದ್ರೆ ಮತ್ತರ್ಮೆ ಕೆರ್ಪಾದನ ಮೂರ್ತಿ ಬರೆತನ ಮಂಡಾನ ಒತ್ತುದು ನನ್ನ ನೈವೇದ್ಯ ಕೊಯ್ದನು ಕೊಡಿ ಬತ್ತಾದನ ಜೇಟಿಗೆ ಮಾಯನಿಗೆ ಗೋಪಾದನ ಗಾನ ಹೆಚ್ಚು ಕಡಿಮೆ ಯಾರು ವಿರುಪ್ಪದ ಧರ್ಮಜಾರ ಮಂಡ ಇತ್ತಂಡ ತೆರವುಲ್ಲ ಮಾಯರ್ಗ ಮಲ್ತನ್ನೆ ಅಮೃತಗಳಿಗೆ ಶೇಷಾರಾಶಿಳು ಉಲ್ಲಾನ ಪಡೆ ಉಳ್ಳಾದಿನ ಸಾರದಿನ ಪಡೆ ತಂದು ವೈದಿಕಾಲದ ಗೊತ್ತುಡ್ದು ಮಣ್ಣದ ಬಂತೊಡ್ದು ಮಾಯದರ ಪಡ್ದು ಹಿರಿಯನ್ನ ಧರ್ಮ ಹೊಡೆದು ಕಿರಿಯ ಬಾರಿ ಗ್ರಾಮದ ಅಪೇಕ್ಷೆ ಆಳು ಅಳಿತದ ಎಡ್ಡನ್ನು ಹೊಡೆದ 10 ಗಂಟಲ ಮಾಯಗಾರ ನಿಗುಲು 10 ಗಂಟಲ ಗಂಗಾ ಹೆಚ್ಚಿನ ಪರಿಪೂರ್ಣ ಬರ್ತದೆ ನಿಗಲ್ಲ ಗಟ್ಲೆಗಾರು
ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.